This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by Dance Warriors. Dance, dance, dance warriors. Dance, dance, dance warriors. Dance, dance, dance warriors. ವೆಲ್ಕಮ್ ಬ್ಯಾಕ್. ಇದು ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಅರಿಶಿನ ಸ್ನಾನ ಹಾಗೆ ಅಮೃತ್ ನೋನಿ. ವೆರಿ ಗುಡ್. ಸೊ ನಾನು ಅನುರಾಗ್ ಹಾಗೆ ನನ್ನ ಜೊತೆಗೆ ಸೌಮ್ಯ ಆ್ಯಂಡ್ ನಾವಿಬ್ಬರಿದ್ರೆ ಸಾಕಾಗಲ್ಲ, ನಮ್ಮ ಜೊತೆಗೆ ನಮ್ಮ ವೀಕ್ಷಕರು ಕೂಡ ಇದ್ದಾರೆ, ನಮ್ಮ ಡಾನ್ಸರ್ಸ್ಗಳು ಕೂಡ ಇದ್ದಾರೆ. ಬಟ್ ಅವರು ಈ ವೇದಿಕೆ ಮೇಲೆ ಬಂದು ಡಾನ್ಸ್ನ ಮಾಡೋದು ಆ 3 ಜನರಿಗೋಸ್ಕರ ಮೇನ್ಲಿ. ಯಾಕಂತ ಹೇಳಿದರೆ ಅವರು ಜಡ್ಜ್ಮೆಂಟ್ನ ಕೊಟ್ಟರೆ ಮುಂದಿನ ಮೆಟ್ಟಿಲ್ಗೆ ಅವ್ರು ಸಾಕ್ತಾರೆ. ಸೊ ಪ್ಲೀಸ್ ವೆಲ್ಕಮ್ ಆರ್ ಜಡ್ಜಸ್ ಸೂರಜ್ ಸನಿಲ್, ಅನ್ವಿತಾ ಸಾಗರ್ ಹಾಗೆ ಕಿಶೋರ್ ಅಮನ್ ಶೆಟ್ಟಿ. ಆ್ಯಂಡ್ ಈಗ ಇನ್ನೊಂದು ಟೀಮನ್ನು ವೇದಿಕೆಗೆ ಕರೆಯುವಂತ ಹೊತ್ತು. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುವಂತ ಹೊತ್ತು. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದವ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮವನ್ನ ನಾಶ ಮಾಡಲು ಯಾವಾಗ ರಾಕ್ಷಸರು ತಾಂಡವವಾಡುತ್ತಾರೋ, ಧರ್ಮವು ವಿನಾಶದೆಡೆಗೆ ಸಾಗುತ್ತಿರುವಾಗ ಶಿವನೇರಿಯಲ್ಲಿ ಶಿವಾಜಿಯ ಜನನವಾಯಿತು. ಎಳೆಯ ವಯಸ್ಸಿನಲ್ಲಿಯೇ ತಾಯಿ ಜೀಜಾಮಾತೆ ಒಬ್ಬ ರಾಜನಿಗೆ ಬೇಕಾದ ಕತ್ತಿ ವರಸೆ, ಕುದುರೆ ಸವಾರಿ, ಎಲ್ಲ ರೀತಿಯ ಯುದ್ಧ ಕಲೆಗಳನ್ನ ಕಲಿಸಿ ಆದರ್ಶ ರಾಜನನ್ನಾಗಿ ಮಾಡುತ್ತಾರೆ. सिंहासनाधीश्वर राजाधिराज श्रीमंत श्री 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 छत्रपति शिवाजी महाराज की बोल धरती जयकारा गगन है सारा गूंजा रे. जग में लहराया न्यारा ध्वज है हमारा ऊंचा रे. हम वो योद्धा वो निडर, हम जो भी दिशा में जाए
सारे पथ चरण छुए और पर्वत शीस नवाए, रास्ते से हट जाए नदियां होके हवाए, हम है जियाले जीतने को हम रण में उतरते हैं, हम सूरज है अंत हम ही रातों का करते हैं, जो रक्त है तन में बहता वो हमसे है ये कहता, सम्मान के बदले जान भी दे तो नहीं है घाटा रे, युग युग की जंजीरों को हमने ही काटा रे, बोल उठा ये जग सारा जय मर्द मराठा रे, इंद्रजिनी जंब पर वादवसु अंब पर रावण संरंभ पर रघुकुल राज है, बारी बाह पर शंभुरती नाह पर जो सहस बाह पर राम गिजराज है, ಹೀಗೆ ತಾಯಿ ಕಲಿಸಿದ ವಿದ್ಯೆಯನ್ನ ಕಲಿತು ಅನೇಕ ಯುದ್ಧಗಳನ್ನ ಗೆದ್ದು ಪಶ್ಚಿಮ ಘಟ್ಟಗಳ ಮಾವಲರೆಂಬ ಗಿರಿಜನರನ್ನ ಕಂಡು ಅವರ ಧೈರ್ಯ ಸಾಹಸವನ್ನ ಮೆಚ್ಚಿ ಬಲವಾದ ಸೈನ್ಯವನ್ನ ಕಟ್ಟಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುತ್ತಾನೆ. ಹೀಗೆ ತಾಯಿಯ ಮಾತನ್ನ ಆಲಿಸಿ ಪಾಲಿಸಿ ಅದೆಷ್ಟೋ ಮಕ್ಕಳು ಉತ್ತಮ ಸಾಧನೆ ಮಾಡಿರುವ ಇತಿಹಾಸವಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ, ತಾಯಿಯೇ ಮೊದಲ ಗುರುವಾಗಿರುತ್ತಾಳೆ. ಎಸ್, ಡ್ಯಾನ್ಸಿಂಗ್ ಸ್ಟಾರ್ಸ್ ಒಂದೊಳ್ಳೆ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಕೊಟ್ರಿ. ಆ್ಯಂಡ್ ನಮಗೆಲ್ರಿಗೂ ಕೂಡ ತಿಳಿದ ಹಾಗೆ ನಮ್ಮ ದೇಶ ಭಾರತ ಅದೆಷ್ಟೋ ವೀರ ಪುರುಷರಿಗೆ ಜನ್ಮ ನೀಡಿದಂತಹ ದೇಶ. ಈ ಒಂದು ಇದರಲ್ಲಿ ಮುಖ್ಯವಾದಂತಹ ವ್ಯಕ್ತಿ ಯಾರಂತ ಕೇಳಿದರೆ ಛತ್ರಪತಿ ಶಿವಾಜಿಯ ಹೆಸರು ಎಲ್ಲೆಲ್ಲೂ ಕೂಡ ಬರುತ್ತೆ. ಯಾಕಂದರೆ ಸ್ವರಾಜ್ಯ ಹಾಗೂ ತಾಯಿ ನಾಡಿನ ಹೋರಾಟಕ್ಕಾಗಿ ಅವರ ಜೀವನವನ್ನೇ ಮುಡಿಪಾಗಿದ್ರು. ಅಂತಹ ಒಬ್ಬ ಅದ್ಭುತ ಧೀಮಂತ ವ್ಯಕ್ತಿ ಅವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು. ಸೊ ಅವರ ಒಂದು ಜೀವನದ ಬಗ್ಗೆ ಅದ್ಭುತವಾಗಿರುವಂತಹ ಒಂದು ಪ್ರದರ್ಶನವನ್ನು ನೀವು ನೀಡಿದ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಈಗ ನಮ್ಮ ಜಡ್ಜಸ್ಗೆ ಯಾವ ರೀತಿ ಆಯಿತು ಅಂತ ಕೇಳುವಂಥ ಹೊತ್ತು. ಸೊ ಲೆಟ್ಸ್ ಗೋ ವಿತ್ ಕಿಶೋರ್ ಸರ್, ನಿಮ್ಗೆ ಹೇಗಾಯಿತು? ಹಾಯ್ ಡ್ಯಾನ್ಸಿಂಗ್ ಸ್ಟಾರ್, ಹಾಯ್ ನಿಖಲೊಂಜಿ ಒಂಜಿ ನಮ್ಮ ಎಡ್ಡೆ ಒಂಜಿ ಥೀಮ್ ದೆತ್ತೊಂದಾರ ದಾದ ಪಂಡ ಶಿವಾಜಿ ಮಹಾರಾಜ್ನ ಬೊಕ್ಕ ಆರ್ನ ಅಮ್ಮನ ಒಂಜಿ ಕಾನ್ಸೆಪ್ಟ್ ವೈಸ್ ಎಂಕ್ ಓಕೆ ಇತ್ತನ್, ಬಟ್ ಎಂಕ್ ಡಾನ್ಸಿಂಗ್ಲ ಆತೆ ನಿಕುಲ್ ಮಲ್ತಿದಿನ ಡಾನ್ಸಿಂಗ್ ಇಲ್ಲ ಎಂಕ್ ಆದ್ದಲ ಎಫೆಕ್ಟಿವ್ ಆದಿಜ್ಜಂಡ ಅವು ಡಾನ್ಸ್ ನಿಕುಲು ಬೊಕ್ಕ ಐಟ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂದಿತ್ತನ್. ಎಕ್ಸಾಕ್ಟ್ಲಿ ಕರೆಕ್ಟ್. ಬಟ್ ಎಂಕ್ ಅಲ್ಪ ದಾದ ತೋಜಿನ್ ಪಂಡ ಅಲ್ಪ ಜಾಸ್ತಿ ಎಂಕ್ ಶಿವಾಜಿ ಮಹಾರಾಜೆ ತೋಜಿನ್. ಆರು ಎಂಕ್ ಮದರ್ ಅಲ್ಪ ದಾದ ಆರು ಇರೆಗ್ ಮಸ್ತ್ ಕಲ್ಪಾದೇರ್, ಯುದ್ಧ ಕಲ್ಪಾದೇರ್, ಇರೆಗ್ ಎಂಚ ದಾದ ಬೋರ್ಡ್ ಕಲ್ಪಾದೇರ್, ಅವು ಎಂಕ್ಲೆಗ್ ಅವು ಮೂಲ ಕನೆಕ್ಟ್ ಆಯ್ತು ಗೊತ್ತಾಂಡೆ. ಬಕ್ಕೊಂಜಿ ವಿಷಯದಾದ ಪಂಡ ನಿಕುಲು ಒಂಜೊಂಜಿ ಫಾರ್ಮೇಷನ್ ನಿಕುಲ್ ಪ್ರೀವಿಯಸ್ ನಿಕುಲ್ ಎಪಿಸೋಡ್ ನಿಕಲ್ನ ಪರ್ಫಾರ್ಮೆನ್ಸ್ ಎಂಚ ಇತ್ತನ್ ಪಂಡ ಆ ಪರ್ಫಾರ್ಮೆನ್ಸ್ಗ್ಲೆ ಈ ಪರ್ಫಾರ್ಮೆನ್ಸ್ಗ್ಲೆ ಎಂಕ್ ತೂನಾಗ ಮಸ್ತ್ ವೇರಿಯೇಷನ್ ಉಂಡೈಟ್. ಬಟ್ ಎಂಕ್ ಓವರ್ ಆಲ್ ನಿಕುಲ್ ಟ್ರೈ ಮಲ್ದಿದ್ದಾರೆ ಒಂದೊಂಜಿ ಮಹಾರಾಷ್ಟ್ರನ್ ಟಿಪಿಕಲ್ ಒಂಜಿ ಡಾನ್ಸಿಂಗ್ ಫಾರ್ಮ್ ಉಂದು ಆ್ಯಕ್ಚುಲಿ ಅವನೊಂಜಿ ಟ್ರೈ ಮಲ್ತಿದ್ದಾರೆ. ಐಕೊಂಜಿ
ಕ್ಲಾಪ್ ಫಾರ್ ದ್ಯಾಟ್. ಆ್ಯಂಡ್ ಬೊಕ್ಕೊಂಜಿ ಕೆಲವು ಫಾರ್ಮೇಷನ್ಸ್ ಪೂರ ಮಲ್ತಿದ್ದಾರೆ. ಬೊಕ್ಕ ನಮ್ಮ ಈ ಫ್ಲ್ಯಾಗ್ದ ಅವಾರ್ಡ್ ಬೊಕ್ಕ ಬಾಲೆ ತೊಟ್ಟಿಲ್ ಪಾಂಡ್ ಫಸ್ಟ್ ಆರ್ ಬಾರ್ನ್ ಆಪಿನ ಪೂರ ಅವು ಪೂರ ಎಡೆಡ್ ವಿಷಯ ಆದಿತ್ತು. ಬಟ್ ಎಂಕ್ ಡೌಟ್ ನಿಕ್ಲೆಗ್ ಪ್ರಾಕ್ಟೀಸ್ ಅವಲ ಕಮ್ಮಿ ಆಂಡ ಅಂಚಂದೆ ಅಂಕ ಒಂಜಿ ಫೀಲ್ ಆಪುಂಡು ಅಂದ ಪಲ್ಲೆ ದಾದೆ ವಿಷಯ ಪ್ರಾಕ್ಟೀಸ್ ಅಂತ ಟೈಮ್ ಕಮ್ಮಿ ಆಂಡ್ ಎಕ್ಸಾಮ್ ಜೋಕ್ಲೆ ಏತು ದಿನ ಪ್ರಾಕ್ಟೀಸ್ ಮಲ್ತಿದ್ದಾರೆ ಒಂಜಿ 1 ವೀಕ್ ಪನ್ನ ದಾದ ಎಕ್ಸಾಮ್ ಅವು ಒಂದು ಪೂರ ಇತ್ತು. ಬಟ್ ಆಂಡಲ್ಲ ಏನ್ ದಾದ ಪನ್ಪಿನ್ ಪಂಡ ನಿಕ್ಲೆಗ್ ಏತ್ ಟೈಮ್ ತಿಕ್ಕದಿಂಡತ್ತೆ ಆ ಟೈಮ್ ನಿಕ್ಕಲ್ ಯುಟಿಲೈಸ್ ಮಲ್ತದೋಡಿತ್ತು ದಾಯ ಪಂಡ ನಿಕಲ್ ಆ ಡಾನ್ಸಿಂಗ್ ಸ್ಟೈಲ್ ಉಂಡತ್ತೆ ಆತ ಸ್ಟ್ರಾಂಗ್ ದ ಸ್ಟೈಲ್ ಮಹಾರಾಷ್ಟ್ರನ್ ನೀರು ನಿಕ್ಕುಲು ಆಲ್ರೆಡಿ ತೂದುಪ್ಪರೆ ಪನ ಅಕುಲ್ ನಲಿಪುನಗೊಂಡತ್ತೆ ಪನ ಒಂಜಿ 4 feet ಮಿತ್ತು ಪೋಪೇರ ಅಕುಲ ಅಂಚಿಂದ ಎನರ್ಜಿ ಉಪ್ಪುಂಡು ಈ ಒಂಜಿ ಕಾಸ್ಟ್ಯೂಮ್ ದಾಕ್ಲೆನ ಗೊತ್ತಾಂಡೆ ಟಿಪಿಕಲ್ ಮಹಾರಾಷ್ಟ್ರೀಯಂದ ಎಂಕ್ ಮೂಲ ಡಾನ್ಸಿಂಗ್ ಒಂಚೂರು ಕಮ್ಮಿ ಆಂಡು ಎಂಕ್ ಅಂಚ ತೋಜಿನ್ ಪನ ಬೇಸಿಕ್ ನಿಕ್ಕುಲು ಡಾನ್ಸಿಂಗ್ ಎಡು ಕೊರಿಯರ್ ಪಂದು. ಬಟ್ ಐ ಹೋಪ್ ಫಾರ್ ದ ಬೆಸ್ಟ್ ನಿಕ್ಲು ನನ್ನ ನೆಕ್ಸ್ಟ್ ಎಪಿಸೋಡ್ ದಾದ ಮಲ್ಪರ ಬಂದು. ಬಟ್ ನೆಕ್ಸ್ಟ್ ಎಪಿಸೋಡ್ ನಿಕ್ಕುಲ್ ಬತ್ತನಿಂದ ಆಂಡ ಪ್ಲೀಸ್ ಗಿವ್ ಯುವರ್ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಶೋರ್ ಸರ್. ಓವರ್ ಟು ಅನ್ವಿತಾ ಮ್ಯಾಮ್ ಹಿರಕೆಂಚಾಂಡ್. ಹಲೋ ಡಾನ್ಸಿಂಗ್ ಸ್ಟಾರ್. ಹಾಯ್ ಮ್ಯಾಮ್. ಲಾಸ್ಟ್ ಟೈಮ್ ಇದು ರವಿಚಂದ್ರನ್ ಅವ್ರದ್ದು ಮೂವಿ ಸಾಂಗಿಗೆ ನೀವು ಮಾಡಿದ್ದಲ್ವಾ, ದ ಹೀರೋ ಆ್ಯಂಡ್ ದ ಹೀರೋಯಿನ್ ರೈಟ್ ಹಿಯರ್. ಓಕೆ, ವೆಲ್, ನನಗೆ ಕಿಶೋರ್ ಸರ್ ಹೇಳಿದ್ದು ಕರೆಕ್ಟು. ಏನು ಅಂತಂದರೆ ವೆನ್ ಯು ಹ್ಯಾವ್ ಟೇಕನ್ ಅ ಥೀಮ್ ಯು ಹ್ಯಾವ್ ಟು ಗೋ ಬೇಸ್ಡ್ ಆನ್ ದ ಥೀಮ್ ವಿತ್ ದ ಡ್ಯಾನ್ಸ್. ಸೊ ದಟ್ ಈಸ್ ವಾಟ್ ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಅಬೌಟ್ ಈಸ್. ಅಂದರೆ ಇವಾಗ ನೀವು ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ ಹೇಳಿ ತೊಗೊಂಡಿದ್ದೀರಾ, ತೋರಿಸಿದ್ದೀರಾ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಅದದು 1 line ಸ್ಟೋರಿ ಆಗಿತ್ತು. ಅಂದರೆ 1 lineನಲ್ಲಿ ನೀವು ಹೇಳಿದ್ರಿ ಮದರ್ ಇಸ್ ದ ಫಸ್ಟ್ ಟೀಚರ್ ಅಂತ ಹೇಳಿ. ಅದಾದಮೇಲೆ ತಾಯಿ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ತಾಯಿ ಕೂಡ ಡ್ಯಾನ್ಸಲ್ಲಿ ಇನ್ವಾಲ್ವ್ ಆಗಿ ಅಥವಾ ಅವರು ಹೇಳ್ಕೊಡೋ ರೀತಿನ ಅಥವಾ ಅದನ್ನೇ ನೀವು ಡ್ಯಾನ್ಸ್ ರೂಪದಲ್ಲಿ ತೋರಿಸಿದ್ರೆ ಐ ಗೆಸ್ ಇಟ್ ವುಡ್ ಬಿ ಪರ್ಫೆಕ್ಟ್ಲಿ ಥೀಮಿಗೆ ಸೆಟ್ ಆಗಿರೋದು ಅಂತ ಹೇಳಿ. ಡ್ಯಾನ್ಸ್ ವೈಸಿಗೆ ಬಂದರೆ ಎಸ್, ಡೆಫಿನೆಟ್ಲಿ ವೆರಿ ವೆಲ್ ಡ್ಯಾನ್ಸ್ಡ್. ಕೆಲವೊಂದು ಕಡೆ ಕೋಆರ್ಡಿನೇಷನ್ ಮಿಸ್ ಆದರೂ ಕೂಡ ಐ ಲೈಕ್ಡ್ ಇಟ್, ಚೆನ್ನಾಗಿ ಮಾಡಿದ್ದೀರಾ. ಬಟ್ ಮೇನ್ ಥಿಂಗ್ ಇಸ್ ಥೀಮಿಗೂ ನೀವು ಮಾಡಿದ್ದಕ್ಕೂ ಅಲ್ಲಿಗೆ ಒಂದು ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ವ್ಯತ್ಯಾಸ ಆಯಿತು. ಅದರ್ ದೆನ್ ದ್ಯಾಟ್ ಗುಡ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನ್ವಿತಾ ಮ್ಯಾಮ್. ಕಡೆಯದಾಗಿ ಸೂರಜ್ ಸರ್, ನಿಮ್ಗೆ ಹೇಗಾಯ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಡಾನ್ಸಿಂಗ್ ಸ್ಟಾರ್ಸ್. ಹಾಯ್ ಸರ್. ನನಗೆ ಏನು ಇಷ್ಟ ಆಯ್ತು ಅಂದರೆ ಥೀಮ್ ತೊಗೊಂಡದು ಇಷ್ಟ ಆಯಿತು. ಮದರ್ ಇಸ್ ದ ಫಸ್ಟ್ ಟೀಚರ್. ಆಫ್ಕೋರ್ಸ್ ಎಲ್ಲರ ಲೈಫಲ್ಲೂ ತಾಯಿನೇ ಫಸ್ಟ್. ನಂಗೆ ಇಲ್ಲಿ ಏನು ಅನ್ನಿಸ್ತು ಅಂದರೆ ಆಲ್ರೆಡಿ ಅವ್ರ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಮದರ್ ಜೀಜಾಬಾಯಿ ಅನ್ನೋರು ಅವರ ತಾಯಿ ಹೆಸರು. ಸೊ ಆ ಕ್ಯಾರೆಕ್ಟರ್ ಇನ್ನೂ ಡೆವಲಪ್ ಆಗಬೇಕಿತ್ತು. ನೀವೊಂದು ರೆಫರೆನ್ಸ್ ಆಗಿ ಬಾಹುಬಲಿ ಮೂವಿ ತೊಗೊಂಡಿದ್ರು, ರೀಸೆಂಟಾಗಿ ಬಂದೆ. ಅಲ್ಲಿ ತಾಯಿ ಮತ್ತು ಮಗನ ನಡುವೆ ಇರೋ ಪ್ರೀತಿ ಬಾಂಧವ್ಯ, ಎಷ್ಟು ತಾಯಿ ಮೋಟಿವೇಟ್ ಮಾಡ್ತಾರೆ ಆ ಯುದ್ಧನ ಕಲಿಬೇಕು ಮತ್ತು ಒಂದು ಎಂಪೈರ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಈ ಕಾನ್ಸೆಪ್ಟ್ ಇಲ್ಲಿ ಡೆವಲಪ್ ಆಗಿಲ್ಲ ಡ್ಯಾನ್ಸಲ್ಲಿ. ನನಗೆ ಏನಾಯ್ತಂದರೆ ತಾಯಿಯವರು ಬರೀ ಯುದ್ಧನೇ ಹೇಳಿಕೊಡಲ್ಲ, ರಾಜನೀತಿ, ಸದ್ಗುಣಗಳು, ಮಾನವೀಯತೆ ದೃಷ್ಟಿ, ಹೇಗೆ ರಾಜ್ಯನ ನಡೆಸಬೇಕು, ಹೆಂಗಸನ್ನ ಹೇಗೆ ಮರ್ಯಾದೆಯಲ್ಲಿ ಕಾಣಬೇಕು, ಪ್ರಜೆಗಳನ್ನು ಹೇಗೆ ನೋಡ್ಕೋಬೇಕು, ಇದೆಲ್ಲ ಕಾನ್ಸೆಪ್ಟ್ ನಿಮ್ಮ ಕೊರಿಯೋಗ್ರಾಫರ್ ವರ್ಕೌಟ್ ಮಾಡಿದರೆ ತುಂಬ ಎಮೋಷ್ನಲ್ ಆಗಿ ಈ ಕಾನ್ಸೆಪ್ಟ್ ನಮ್ಮ ಕಡೆಗೆ ರೀಚ್ ಆಗಿರೋದು. ಆ್ಯಂಡ್ ಇನ್ನೊಂದು ಏನಂದರೆ ಡ್ಯಾನ್ಸ್ ಅಂತ ಬಂದಾಗ ನೀವೊಂದು ಊರಿನ ರಾಜನ ತೋರಿಸಿದಾಗ ಅಲ್ಲಿದು ವೇಷಭೂಷಣ ಅಫ್ಕೋರ್ಸ್ ಬೇಕೇ ಬೇಕು. ಇಲ್ಲಿ ಏನಾಯ್ತಂದರೆ ಮಹಾರಾಷ್ಟ್ರನ್ ಫೋಕ್ ನನಗೆ ಮಿಸ್ ಆಯಿತು ಡ್ಯಾನ್ಸಲ್ಲಿ ಬರುವಾಗ. ಕೆಲವೊಂದು ಕಡೆ ಫೋಕ್ ಸ್ಟೆಪ್ಸ್ ಇತ್ತು ಮಹಾರಾಷ್ಟ್ರನ್ ಫೋಕ್, ಬಟ್ ತುಂಬ ಕಡೆ ಆ ಮಹಾರಾಷ್ಟ್ರನ್ ಫೋಕಿ ಸ್ಟೆಪ್ ಮಿಸ್ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ ದ ಹೇರ್ ಸ್ಟೈಲ್ ಆಫ್ ದ ಗರ್ಲ್ಸ್, ಇದು ನಾರ್ಮಲಿ ನಾವು ಕೇರಳಿಯನ್ಸ್ ಟೈಪ್ ಆಫ್ ಹೇರ್ ಸ್ಟೈಲ್ ಇದೆ. ಸೊ ಸಣ್ಣ ಸಣ್ಣ ಡೀಟೇಲು ನಿಮಗೆ ಆ ಇಂಪ್ಯಾಕ್ಟನ್ನು ಕೊಡುತ್ತೆ. ನೀವು ಲಾವಣಿ ಅಥವಾ ಅಂಥ ಡ್ಯಾನ್ಸ್ ಮಹಾರಾಷ್ಟ್ರನ್ ಫೋಕ್ ತೊಗೊಂಡಾಗ ಅವರ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಸೊ ಇದರ ಮೈನ್ಯೂಟ್ ಡೀಟೇಲ್ಸ್ನ ನೀವು ನಿಮ್ಮ ಕೊರಿಯೋಗ್ರಾಫರ್ ಜೊತೆ ವರ್ಕೌಟ್ ಮಾಡಬೇಕು. ಆ್ಯಂಡ್ ಯುದ್ಧಕ್ಕಂತ ಬಂದಾಗ ರಾಜನ ನಡಿಗೆ, ಅವನ ಶೌರ್ಯ, ಅವನ ಒಂದು ನೋಟ, ಅದೆಲ್ಲ ಇಂಪಾರ್ಟೆಂಟ್. ಆ ಕ್ಯಾರೆಕ್ಟರೈಸೇಷನ್ ನನಗೆ ಡೆವಲಪ್ ಆಗಿಲ್ಲ. ಆ್ಯಂಡ್ ಇಲ್ಲಿ ಯುದ್ಧಕ್ಕೆ ಬಂದಾಗ ನಾರ್ಮಲ್ ಫೋಕ್ ಸ್ಟೆಪ್ ಅಥವಾ ಕಂಟೆಂಪ್ರರಿ ಮೂಮೆಂಟ್ಸ್ ಇತ್ತು, ನೀವು ಇದರ ಬದಲು ಕಳರಿ ಟ್ರೈ ಮಾಡ್ಬೋದಿತ್ತು ಕೇರಳದ್ದು. ಯಾಕೆಂದರೆ ಯುದ್ಧಕ್ಕೆ ಅದರದೇ ಒಂದು ಸ್ಟೈಲ್ ಆಫ್ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ತಂದಿದ್ದರೆ ತುಂಬ ಸ್ಟ್ರಾಂಗಾಗಿ ಬರ್ತಾಯಿತ್ತು. ಇಲ್ಲಿ ಏನಾಯ್ತಂದರೆ ಡ್ಯಾನ್ಸ್ ತುಂಬ ಲ್ಯಾಗ್ ಅನಿಸ್ತು, ತುಂಬ ಸಾಫ್ಟ್ ಅನಿಸ್ತು, ಇನ್ನೂ ಪವರ್ಫುಲ್ಲಾಗಿ. ಬಿಕಾಸ್ ಶಿವಾಜಿ ಅಂದ್ರೇ ಒಂದು ಪವರ್, ಅದು ನನಗೆ ಕಾಣಲಿಕ್ಕೆ ಸಿಗಲಿಲ್ಲ. ಸೊ ಸಿನ್ಸ್ ಇಟ್ಸ್ ಎ ಕ್ವಾರ್ಟರ್ ಫಿನಲಿ, ಸ್ಮಾಲ್ ಡೀಟೇಲ್ಸ್ ನಾವು ಮೈಂಡಲ್ಲಿ ಇಟ್ಕೊಂಡು ಕಮೆಂಟ್ಸ್ ಕೊಡ್ತಾ ಇದೆ. ಸೊ ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾನ್ಸಿಂಗ್ ಸ್ಟಾರ್ಸ್, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.
ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ನಿಪಾನ್ ಪೇಂಟ್ಸ್ ಹಾಗೆ ಅರಿಶಿನ ಸ್ನಾನ. ಸೊ ನಮ್ಮ ಟಿ ವಿ ಅಂತ ಹೇಳಿದ ತಕ್ಷಣ ಆ ಹೆಸರಲ್ಲೇ ಇದೆ, ಇದು ನಮ್ಮದು. ಸೊ ಪ್ರತಿ ಮನೆಯಲ್ಲೂ ಯಾರೆಲ್ಲ ವೀಕ್ಷಿಸ್ತಾರೋ ಇದು ನಮ್ಮ ಟಿ ವಿ ಅಂತ ಹೇಳ್ಕೊಂಡು ಅವರು ಕೂಡ ಈ ಚಾನಲ್ನ ಅವ್ರದ್ದಾಗಿಸಿಕೊಂಡಿದ್ದಾರೆ. ಈ ಒಂದು ಸೆಮಿಫಿನಾಲೆಗೆ ಹೋಗೋದಕ್ಕಿಂತ ಮುಂಚೆ ಕ್ವಾರ್ಟರ್ ಫಿನಾಲೆ ಶುರು ಆಗಬೇಕಾದ್ರೆ ನಾವು ಹೇಳಿದ್ದೀವಿ, ಈ ವೇದಿಕೆ ಏನಿದೆ, ವೇದಿಕೆಗೆ ಬರುವಂಥ ನಿರೂಪಕರಾಗಿರ್ಬೋದು, ಇಲ್ಲಿ ಬರುವಂಥ ನಮ್ಮ ತೀರ್ಪುಗಾರರಾಗಿರ್ಬೋದು, ಸ್ಪರ್ಧಿಗಳಾಗಿರ್ಬೋದು, ಅಥವಾ ನಮ್ಮ ಟಿ ವಿಯ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇಲ್ಲಿಂದ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ವಿಶ್ವದೆಲ್ಲೆಡೆ ರಾರಾಜಿಸ್ತಾ ಇದ್ದಾರೆ. ಅದಕ್ಕೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಸೊ ಇದು ನಮ್ಮ ಟಿ ವಿ. ನಮ್ಮ ಟಿ ವಿಯ ಬಗ್ಗೆ ಇಷ್ಟೊಂದು ನಾನು ನಮ್ಮ ಟಿ ವಿಯಲ್ಲಿ ಏನಕ್ಕೆ ಮಾತಾಡ್ತಿದ್ದೀನಿ ಅಂತಂದರೆ, ಇದನ್ನು ನಾನು ಮಾತಾಡಿದರೆ, ನಾನು ಹೇಳಿದರೆ ಚೆನ್ನಾಗಿರಲ್ಲ. ಇದನ್ನು ನಿಮ್ಮ ಮುಂದೆ ನಮ್ಮ ಟಿ ವಿ ಅಂದರೆ ಏನು ಅಂತ ತೋರಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಶಿವಮ್ ಸ್ಕೂಲ್ ಆಫ್ ಡಾನ್ಸ್. ಜೋರಾದ ಚಪ್ಪಾಳೆ ಬರಲಿ. ಲೆಟ್ಸ್ ವೆಲ್ಕಮ್ ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಆನ್ ಸ್ಟೇಜ್. ಅವತ್ತು 2005 ಫೆಬ್ರವರಿ 24 ತಮ್ಮ ಪ್ರಬಲ ನಿರ್ಧಾರದೊಂದಿಗೆ ಸಹೋದರ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರ ಮಾರ್ಗದರ್ಶನದಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ ಶ್ರೀ ಡಾಕ್ಟರ್ ಶಿವಶರಣ ಶೆಟ್ಟಿಯವರು. ನಮ್ಮ ತುಳುನಾಡಿನ ಸಂಸ್ಕೃತಿ, ಸಾಹಿತ್ಯ, ಆಚರಣೆ, ಆರಾಧನೆ, ಪರಂಪರೆಯನ್ನು ಪ್ರತಿನಿಧಿಸೋ ಒಂದು ಟಿ ವಿ ಚಾನಲನ್ನು ಪ್ರಾರಂಭ ಮಾಡಬೇಕು ಅಂತ ಹಾಗೆ ಸೃಷ್ಟಿಯಾಗಿದ್ದೆ ನಮ್ಮ ಟಿ ವಿ ಚಾನಲ್. பொருளு பொருளு ತುಳುನಾಡು ಅಸಾರ ಎಸಣದ ತಾಮರ ನಮ್ಮ ಭಾಷೆ. ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅರಸಾರ ಎಸಣದ ತಾಮರ ನಮ್ಮ ಭಾಷೆ. ನಮ್ಮ ಟಿ ವಿ ಚಾನಲ್ನಲ್ಲಿ ಮನ್ಸೂರೆಗೊಂಡ ಕಾರ್ಯಕ್ರಮಗಳಾದ ಪಟ್ಟಾಂಗ, ಬಲೆ, ತುಳು ಪಾತೆರ್ಗ, ಚಾಬಡಿ, ನಮ್ಮ ರುಚಿ, ಬಲೆ ತಲಿಪಾಲೆ, ನಮ್ಮ ಸೂಪರ್ ಸಿಂಗರ್, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಡ್ಯಾನ್ಸ್ ವಾರಿಯರ್ಸ್, ಕರುನಾಳು ಬಾಬೆಳಕೆ, ಹೀಗೆ ಜನಪ್ರಿಯ ಕಾರ್ಯಕ್ರಮಗಳು ಜನರ ಮನಸ್ಸಿಗೆ ಹತ್ತಿರವಾಗ್ತಾ ಹೋದಂತೆ ಚಾನಲ್ ಚೆನ್ನಾಗಿ ಬೆಳೀತಾ ಹೋಯಿತು. ಒಂದೊಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಅನ್ನೋ ಹಾಗೆ ಚಾನಲ್ಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳು ಶುರುವಾಯಿತು. ಕೇಬಲ್ ನೆಟ್ವರ್ಕಿಗೆ ಹಣ ಕೊಡೋಕೆ ತಡವಾದಾಗ ಮನೆ ಮನೆಯ ಕೇಬಲ್ಗಳನ್ನ ಕಟ್ ಮಾಡೋಕೆ ಶುರು ಮಾಡಿದ್ರು. ಚಾನಲ್ ಮುಚ್ಚೋ ಸ್ಥಿತಿಗೆ ಬಂತು. ಆಗ ಜನಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ರು ನಮ್ಮ ಟಿವಿ ಚಾನಲ್, ಈಗ ಯಾಕೆ ಕಟ್ ಮಾಡ್ತಾ ಇದ್ದೀರಾ ಅಂತ ಪ್ರತಿಭಟಿಸೋಕೆ ಶುರು ಮಾಡಿದರು. ವಿಧಿ ಇಲ್ಲದೆ ಆಗಿನ ಪ್ರಭಾವಿ ಮುಖಂಡರೊಬ್ಬರ ಸ್ಥಳೀಯ ನಾಯಕರ ಸಹಾಯದೊಂದಿಗೆ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತು ನಮ್ಮ ಟಿವಿ ಚಾನಲ್. ಹೀಗೆ ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾದವರಲ್ಲಿ ಕನ್ನಡದ ಮನೆಮಗಳು ಅನುಶ್ರೀ, ಕನ್ನಡದ ಬಿಗ್ ಬಾಸ್ ಸೀಸನ್ 9 ವಿನ್ನರ್ ರೂಪೇಶ್ ಶೆಟ್ಟಿ, ಕನ್ನಡದ ನೈಜ ನಿರ್ದೇಶಕ, ಕ್ರಿಯಾಶೀಲ ನಿರ್ದೇಶಕ ರಾಜ್ಬಿ ಶೆಟ್ಟಿ, ರೀನಾ ಡಿಸೋಜಾ, ಮನ್ವಿತ್ ಕಾಮತ್, ಪೃಥ್ವಿ ಅಂಬರ್, ಅನ್ವಿತ್ ಸಾಗರ್, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ.
ಇಂದು ಸ್ಟಾರ್ ಪಟ್ಟಕ್ಕೇರಿದ ಈ ಕಲಾವಿದರಿಗೆ ಅಂದು ಅವಕಾಶ ಕೊಟ್ಟಿದ್ದೆ ನಮ್ಮ ಟಿವಿ ಚಾನಲ್. ಡ್ಯಾನ್ಸೇ ನಮ್ಮ ಜೀವ ಅಂತ ಆರಿಸಿ ಬರೋ ಕಲಾವಿದರಿಗೆ ಡ್ಯಾನ್ಸ್ ವಾರಿಯರ್ಸ್ ಅನ್ನೋ ಶ್ರೇಷ್ಠ ವೇದಿಕೆಯನ್ನು ಡಾಕ್ಟರ್ ಶಿವಶರಣ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕಲ್ಪಿಸಿಕೊಟ್ಟವರೇ ನಮ್ಮ ಪ್ರಶಾಂತ್ ಸುಳ್ಯ ಸರ್. ಕನ್ನಡದ ಕಪ್ಪು ಮಣ್ಣಿನವನು ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಒಂದು ಚಾನಲ್ ಬೆಳೆಯೋಕೆ ಜನಕ್ಕೆ ಕಾಣದ ಕೈಗಳು ತುಂಬಾ ಇರುತ್ತೆ. ಅದು ಚಾನಲ್ ಬಾಸಿಂದ ಹಿಡಿದು ಮ್ಯಾನೇಜರ್, ಮೇಕಪ್ ಮ್ಯಾನ್, ಕ್ಯಾಮ್ರಾಮ್ಯಾನ್, ರೈಟರ್, ಲೈಟ್, ಸೌಂಡ್, ಹೌಸ್ ಕೀಪಿಂಗ್, ಟೀ ಬಾಯ್, ಮಾರ್ಕೆಟಿಂಗ್, ಪ್ರಮೋಟರ್, ಆಪರೇಟರ್ ಅಂತೆ ಅದೆಷ್ಟು ಜನರ ಅವಿರತ ಪರಿಶ್ರಮದೊಂದಿಗೆ, ಕಲಾವಿದರ ಅತ್ಯದ್ಭುತವಾದ ಪ್ರಾಮಾಣಿಕ ಕೆಲಸದೊಂದಿಗೆ ಜನರನ್ನು ಅಮೋಘವಾಗಿ ರಂಜಿಸಲು ಸಾಧ್ಯ. ನಮ್ಮ ಟಿವಿ ಚಾನಲ್ ಈಗ ಕೇವಲ ತುಳುನಾಡಿನಲ್ಲಿ ಮಾತ್ರವಲ್ಲ, ಕರ್ನಾಟಕದ ಮೂಲೆ ಮೂಲೆಗೂ ತಲುಪಲಿದೆ. ಈ ಯಶಸ್ಸಿಗೆ ಕಾರಣವಾದ ಎಲ್ಲರಿಗೂ ನಮ್ಮ ಈ ಡ್ಯಾನ್ಸನ್ನು ಸಮರ್ಪಿಸ್ತಾ ಇದ್ದೇವೆ. ವೆಲ್, 2005ರಿಂದ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ನಮ್ಮ ಟಿವಿಯ ಒಂದು ಇಡೀ ಜರ್ನಿಯನ್ನು ಬರೀ ಕೆಲವು ನಿಮಿಷಗಳಲ್ಲಿ ನೀವು ತೋರಿಸಿದ್ರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಇವರಿಗೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಎಲ್ಲ ಕಡೆ ನಮ್ಮ ಟಿವಿ ಬಾವುಟ ರಾರಾಜಿಸಿ ಆದಮೇಲೆ ನಮ್ಮ ಜಡ್ಜಸ್ಗಳು ಡಾನ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ನಮಗೆ ಕೇಳುವಂಥ ಕುತೂಹಲ. ಸೊ ವಿಲ್ ಗೋ ಟು ಯು ಫಸ್ಟ್. ಮೊದಲಿಗೆ ಕಿಶೋರ್, ಈ ಪರ್ಫಾರ್ಮೆನ್ಸ್ ಏನು ಚಾಡಿರಿ? ಫಸ್ಟ್ ಆಫ್ ಆಲ್ ನಮ್ಮ ಟಿ ವಿಯ ಎಲ್ಲ ಪ್ರಶಾಂತ್ ಸರ್ ಆಗಲಿ, ನಮ್ಮ ಟೆಕ್ನಿಕಲ್ ಟೀಮ್ ಆಗಲಿ, ಕ್ಯಾಮ್ರಾಮ್ಯಾನ್ ಅಂದರೆ ನಮಗೆ ಊಟ ಕೊಡುವವರಾಗಲಿ, ಯಾರೇ ಆಗಲಿ ಅವರಿಗೆ ತುಂಬ, ಬಿಕಾಸ್ ನೀವೇನು ಕಾನ್ಸೆಪ್ಟ್ ಮಾಡಿದ್ದೀರಲ್ಲ ಇದರಲ್ಲಿ ನಮ್ಮದು ಸಹ ಒಂದು ಇದಿದೆ. ಯಾಕೆಂದರೆ ನಾನು ಒಂದು ರಿಯಾಲಿಟಿ ಶೋ ಮಾಡಿ ಬರಬೇಕಾದ್ರೆ ನನಗೆ ಶಿವಶರಣ್ ಸರ್, ಅದರಲ್ಲಿ ಪ್ರಶಾಂತ್ ಸರ್ ಆಗಲಿ, ಎಲ್ಲ ಟೀಮ್ ಆಗಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಲೈಫಲ್ಲಿ. ಯಾಕೆಂದರೆ ನಾನು ಮೇಲೆ ಬರಬೇಕು ಅದಕ್ಕೋಸ್ಕರ ಅಂತ ತುಂಬ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಆ್ಯಂಡ್ ಶಿವಶರಣ್ ಸರ್ ಆ್ಯಂಡ್ ಟೀಮ್. ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಒಂದು ಒಳ್ಳೆ ಟೀಮನ್ನು ಇಟ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಮತ್ತು ಎಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಇದ್ದಾರಲ್ಲ, ಅವರಷ್ಟೇ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ. ತುಂಬ ಡಾನ್ಸರ್ಸ್ ಇದ್ದಾರೆ, ಕೊರಿಯೋಗ್ರಾಫರ್ಸ್ ಇದ್ದಾರೆ, ತುಂಬ ಸಿಂಗರ್ಸ್ ಇದ್ದಾರೆ. ಅವರಿಗೆಲ್ರಿಗೂ ನೀವೊಂದು ಡೆಡಿಕೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಈಗ ಡಾನ್ಸಿಂಗ್ ವಾಯ್ಸ್ ಫುಲ್ ಪವರ್ಫುಲ್ ಆಗಿತ್ತು. ನೀವು ಏನು ಡಾನ್ಸ್ ಮಾಡಿದ್ದೀರಲ್ಲ, ಬಟ್ ನನಗೆ ಏನು ಅನಿಸಿದೆ ಅಂದರೆ ನೀವು ಆ ಪವರ್ಫುಲ್ಲನ್ನು ನೀವು ಅದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ತಗೊಂಡಿದ್ದೀರಾ. ಯಾಕೆಂದರೆ ನೀವು ಡಾನ್ಸ್ ಮಾಡಿರೋದು ನಿಮ್ಮದು ಪ್ರೀವಿಯಸ್ ಪರ್ಫಾರ್ಮೆನ್ಸಿಗೂ ಈ ಪರ್ಫಾರ್ಮೆನ್ಸಿಗೂ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ಈ ಪರ್ಫಾರ್ಮೆನ್ಸ್ ಇದೆಯಲ್ಲ, ನೀವು ತುಂಬ ಓವರಾಗಿ ಮಾಡಬೇಕು ಅಂತೇಳಿ ನಿಮ್ಮದು ಸ್ಟೆಪ್ಸ್ ಅಲ್ಲಿ ಕ್ಲ್ಯಾಶ್ ಆಗ್ತಾಯಿತ್ತು, ಮಿಸ್ ಆಗ್ತಾಯಿತ್ತು, ಕೋಆರ್ಡಿನೇಷನ್ಸ್ ಲ್ಯಾಕ್ ಆಗ್ತಾಯಿತ್ತು. ಮತ್ತು ಫಾರ್ಮೇಷನ್ಸ್ ಏನೆಲ್ಲ ಇದೆಯಲ್ಲ, ನಿಮ್ಮ ಪ್ಲೇಸ್ಮೆಂಟ್ಸ್ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ನೀವು ಏನು ಥೀಮ್ ಮಾಡಿದ್ದೀರಾ ಅದಕ್ಕೆ ಹೇಳ್ತಾ ಇರೋದಿಲ್ಲ, ಡಾನ್ಸಿಗೆ ಹೇಳ್ತಿರೋದು ನಾನು. ನನಗೆ ಡಾನ್ಸ್ ಸ್ವಲ್ಪ ಅದರಲ್ಲಿ ಫುಲ್ ಲ್ಯಾಕ್ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಪವರ್ಫುಲ್ ಆಗಿತ್ತು. ಓವರಾಗಿ ಹೇಳ್ಬೇಕಂದ್ರೆ ನಿಮ್ಮ ಥರ ಡಾನ್ಸಿಂಗ್, ಪವರ್ಫುಲ್ ಆಗಿ ಮಾಡೋದಂದರೆ ನಿಮ್ಮ ಟೀಮ್ ಮಾತ್ರ, ಓಕೆನಾ? ಬಟ್ ನನಗೆ ಅಲ್ಲಿ ಏನು ಅನಿಸಿದೆ ಅಂದರೆ ನಿಮ್ಮದು ಸ್ವಲ್ಪ ಲ್ಯಾಕ್ ಆಯಿತು ಫುಲ್ ಡಾನ್ಸಿಂಗ್ ವಾಯ್ಸ್. ಬಾಕಿ ಎಲ್ಲ ಏನೆಲ್ಲ ಮಾಡಿದ್ದೀರಲ್ಲ, ಐ ರಿಯಲಿ ಲವ್ಡ್ ಇಟ್. ಹೋಪ್ ನಿಮ್ಮ ಕೊರಿಯೋಗ್ರಾಫರ್ಗೆ ಅರ್ಥ ಆಗಿರಬೇಕು ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂತೇಳಿ. ಬಿಕಾಸ್ ನಿಮ್ಮ ಬೆಂಚ್ ಮಾರ್ಕ್ ತುಂಬ
ಈ ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ಬೆಂಚ್ ಮಾರ್ಕ್ ಒಂದು ಲೆವೆಲಲ್ಲಿದೆ. ಆ ಲೆವೆಲಲ್ಲಿ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅದನ್ನು ನೀವು ಆ ಕಾನ್ಫಿಡೆನ್ಸನ್ನು ಇಟ್ಕೊಂಡೇ ಇದು ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಆದರೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಪ್ಲೀಸ್ ಮೇಂಟೈನ್ ದ್ಯಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಕಿಶೋರ್. ಸೂರಜ್ ಸನಿಲ್. ಹಾಯ್ ಶಿವಮ್. ಹಾಯ್ ಸರ್. ಶಿವಮ್ ಅಂದ ತಕ್ಷಣ ನನಗೊಂದು ನೆನಪಿ ಬರೋದು ಎನರ್ಜಿ, ನಿಮ್ಮ ಟೀಮ್ನ ಎನರ್ಜಿ ಆ್ಯಂಡ್ ಸ್ಪಿರಿಟ್. ಸೊ ಇವತ್ತು ಆ ಎನರ್ಜಿ ಆ್ಯಂಡ್ ಸ್ಪಿರಿಟ್ ಹಾಗೇ ಇತ್ತು. ಆ್ಯಂಡ್ ಈ ಥೀಮ್ನ ತೊಗೊಂಡಕ್ಕೆ ನಾನು ನಿಮ್ಮ ಕೊರಿಯೋಗ್ರಫರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಚಾನಲ್ನ 5 to 6 ಮಿನಿಟ್ಸಲ್ಲಿ ರೆಪ್ರೆಸೆಂಟ್ ಮಾಡೋದು ತುಂಬ ಕಷ್ಟ. ಇನ್ನೊಂದಷ್ಟು ಪ್ರೋಗ್ರಾಮ್ಸ್ಗಳು ಇನ್ನೂ ಹಿಟ್ಟಾಗಿದೆ. ಬಲ್ಲೆ ತಿಳಿಪಾಲೆ ಅಂತ ಒಂದು ಪ್ರೋಗ್ರಾಮ್ ಇತ್ತು ಚಾನಲಲ್ಲಿ, ಅದು ತುಂಬ ವೈಬ್ ಕ್ರಿಯೇಟ್ ಮಾಡಿ ಅಲ್ಲೊಂದಷ್ಟು ಸ್ಟಾರ್ಸ್ಗಳು ಕ್ರಿಯೇಟ್ ಆಗಿದ್ದರು. ತುಂಬ ನಮ್ಮ ಟಿ ವಿ ಅಂದ ತಕ್ಷಣ ತುಂಬ ಜನ ಅಲ್ಲಿ ಬರ್ತಾರೆ. ಸೊ ಇಷ್ಟು ಸಣ್ಣ ಟೈಮಲ್ಲಿ ನೀವು ಚಾನಲ್ನ ಪ್ರತಿಯೊಂದು ವಿಷಯನ ತಗೊಂಡು ನೀವು ಅದನ್ನು ಮುಂದೆ ಕೊಂಡೋಗಿರೋದು ಹ್ಯಾಟ್ಸ್ ಆಫ್, ರಿಯಲಿ ಶ್ಲಾಘನೀಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಎಡಿಟಿಂಗ್ ವರ್ಕ್ ತುಂಬ ಇಷ್ಟ ಅನಿಸ್ತು. ಯಾಕೆಂದರೆ ಪ್ರತಿ ಸಾಂಗಿಗೂ ಅಲ್ಲೊಂದು ಮೀನಿಂಗ್ ಇತ್ತು. ಅಂದರೆ ನೀವು ಏನು ಕನ್ವೆ ಮಾಡ್ತಿದ್ದೀರಾ ಅದು ಸಾಂಗ್ ಮುಖಾಂತರನೂ ಕನ್ವೆ ಆಗ್ತಿತ್ತು. ಡ್ಯಾನ್ಸಿಂಗ್ ವೈಸ್ ಅಫ್ಕೋರ್ಸ್ ಯು ಆರ್ ಆಲ್ ಸ್ಟ್ರಾಂಗ್ ಡ್ಯಾನ್ಸರ್ಸ್. ಒಂದು ಥೀಮ್ನ ಇಟ್ಕೊಂಡು ನೀವು ಡ್ಯಾನ್ಸ್ ಹೇಗೆ ಮಾಡ್ತೀರ ಅನ್ನೋದೇ ಇವತ್ತಿನ ಚಾಲೆಂಜ್. ಸೊ ಇವತ್ತು ಏನಾಯ್ತಂದರೆ ಡ್ಯಾನ್ಸ್ ಸ್ಟ್ರಾಂಗ್ ಇದ್ದರೂ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಯಿತು. ಆ್ಯಂಡ್ ತುಂಬ ಕಡೆ ಕ್ಲಮ್ಸಿ ಅನಿಸ್ತು. ಒಬ್ಬರಿಗೊಬ್ಬರು ಡ್ಯಾಶ್ ಹೊಡಿತಿದ್ರ, ಪ್ರಾಪ್ಸ್ ತರ್ತಿದ್ರ, ಪ್ಲೇಸ್ಮೆಂಟಿಗೆ ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು. ಸೊ ಇದರ ಬಗ್ಗೆ ವರ್ಕ್ ಮಾಡಿ. ಯಾಕೆಂದರೆ ಕ್ವಾರ್ಟರ್ ಫಿನಾಲೆಯಲ್ಲಿ ಹೇಗಿದೆ ಅಂದರೆ ಕೆಲವೊಂದು ಟೀಮ್ಗಳು ನೀವಲ್ಲದೆ ಇನ್ನಷ್ಟು ಟೀಮ್ಗಳು ಹೇಗಿದೆ, ಒಬ್ಬರು ಚಾನ್ಸ್ ಬಿಟ್ಟರೆ ಇನ್ನೊಬ್ಬರು ಹೊಡಿತಾರೆ. ಆ ಥರ ಇದೆ ಕಾಂಪಿಟೇಷನ್ ಇವಾಗ. ಯಾಕೆಂದರೆ ನೀವೊಂದು ಎಪಿಸೋಡ್ ನೋಡ್ಬೋದು ಅಥವಾ ಒಂದು 10 ಟೀಮ್ನ ನೋಡ್ಬೋದು. ಬಟ್ ಆ್ಯಸ್ ಎ ಜಡ್ಜಸ್ ನಾವು ಇವತ್ತು 16 ಟೀಮ್ನು ನೋಡ್ತೀವಿ. ಸೊ ಒಬ್ಬರು ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ಇನ್ನೊಬ್ಬರಿಗೆ ಆ ಚಾನ್ಸಸ್ ಹೋಗೇ ಹೋಗುತ್ತೆ. ಸೊ ಏನೇ ಥೀಮ್ ತೊಗೊಂಡ್ರು, ಏನೇ ನೀವು ಮಾಡಿದ್ರು, ಫೈನಲಿ ವಿ ವಿಲ್ ಜಡ್ಜ್ ದ ಡಾನ್ಸ್. ಸೊ ದಯವಿಟ್ಟು ಡಾನ್ಸ್ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಅದರ್ವೈಸ್ ಥೀಮ್ ವಾಯ್ಸ್ ಆ ಎಫರ್ಟಿಗೆ ರಿಯಲಿ ಹ್ಯಾಟ್ಸ್ ಆಫ್ ಫ್ರಮ್ ಅಸ್. ಓಕೆ, let's see what happens to the result. All the best to you all. Okay, good luck. Thank you. Yes. Thank you Suraj Sanil. Over to Anvita Sagar. ನಿಮ್ಮ ಎನರ್ಜಿಗೆ ನಾವೇ ಯಾವಾಗಲೂ ಬೆಚ್ಚ ಬೀಳ್ತೀವಿ. ಇವತ್ತು ಎನರ್ಜಿ ಏನಾಗಿತ್ತು ಅಂತಂದರೆ ಎಲ್ಲ ಪ್ಲೇಸಲ್ಲೂ ಹಿಂಗೆ ಆಗ್ತಾಯಿತ್ತು, ಚೆಲ್ತಾ ಇತ್ತು. ಇಟ್ ವಾಸ್ ಲೈಕ್ ಓವರ್ ಎನರ್ಜಿ. ಐ ವುಡ್ ಸೇ ನಾಟ್ ಓವರ್ ಕಾನ್ಫಿಡೆನ್ಸ್, ಇಟ್ಸ್ ಓವರ್ ಎನರ್ಜಿ. ತುಂಬ ಜೋಶಲ್ಲಿ ಮಾಡಬೇಕು, ತುಂಬ ಸ್ಟ್ರೆಂತಲ್ಲಿ ಮಾಡಬೇಕು, ತುಂಬ ಫುಲ್ ಟಕ್ಕರ್ ಕೊಡಬೇಕು ಅಂತ ಅಂದ್ಬಿಟ್ಟು ಸೂರಜ್ ಸರ್ ಹೇಳ್ದಂಗೆ ಆ ಕಡೆ ಈ ಕಡೆ ಡಿಕ್ಕಿ ಹೊಡಿತಾ ಇದ್ರಿ. ಒಂಚೂರು ಪ್ರಾಪಿನ ಅದು ಇದು ಆಯಿತು. ಸೊ ಪ್ಲೀಸ್ ಎನರ್ಜಿನ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದು ಅನ್ನೋದು ಒಂದು ಪ್ಲೀಸ್ ನೋಡ್ಕೊಳ್ಳಿ. ಆ್ಯಂಡ್ ಅದರ್ ದೆನ್ ದ್ಯಾಟ್ ಕಮಿಂಗ್ ಬ್ಯಾಕ್ ಟು ದ ಕಾನ್ಸೆಪ್ಟ್, ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಬಿಕಾಸ್ ಐ ಆಮ್ ಅ ವೆರಿ ಪ್ರೌಡ್ ನಮ್ಮ ಟಿ ವಿ ಕುಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನನ್ನ ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಟಿ ವಿ. ಆ್ಯಂಡ್ ಬ್ಯಾಕ್ ಸ್ಟೇಜಿಂದ ಇಲ್ಲಿನ ಜರ್ನಿ ಕೂಡ ಇಟ್ ಇಸ್ ಬಿಕಾಸ್ ಆಫ್ ನಮ್ಮ ಟಿ ವಿ. ರೀಸೆಂಟಾಗಿ ಕೂಡ ಹಾಕಿದ್ದೆ ಒಂದು ಡ್ಯಾನ್ಸಿಂಗ್ ಶೋ ಅಲ್ಲೇ ಒಂದು ಬ್ಯಾಕ್ ಆ್ಯಂಕರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಬಟ್ ಐ ಆಮ್ ಅ ಜಡ್ಜ್ ಆಫ್ ದಿಸ್ ಶೋ ಟುಡೇ ಬಿಕಾಸ್ ಆಫ್ ನಮ್ಮ ಟಿ ವಿ. Yeah, he was a choreographer and is a judge right now. And ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಮ್ಮ ಟಿ ವಿಗೆ. ಏನೇ ಹೇಳಿದ್ರು ಇಟ್ಸ್ ಆಲ್ವೇಸ್ ಅ ಯೆಸ್ ಟು ನಮ್ಮ ಟಿ ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಯಾಕಂತಂದರೆ ಬರೀ ಸಾಧನೆ ಮಾಡಿದ್ದು ಇವ್ರು ಮಾತ್ರ ಅಲ್ಲ, ಅದ್ರ ಹಿಂದೆ ತುಂಬ ಜನ ಇದ್ದಾರೆ. ನೀವು ಹೇಳ್ದಂಗೆ ಮೇಕಪ್ ಮ್ಯಾನ್ ಆಗಿರ್ಬೋದು, ಅಥವಾ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಅಥವಾ ನಮಗೆ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಲೈಟ್ಸ್ ಟೀಮ್ ಆಗಿರ್ಬೋದು, ಸೌಂಡ್ ಟೀಮ್ ಆಗಿರ್ಬೋದು. ನಮ್ಮ ಟಿ ವಿಯಲ್ಲಿ ನಮ್ಮದು ಸ್ಟುಡಿಯೋದಲ್ಲಿ ಒಳಗಡೆ ಕುತ್ಕೊಳ್ಳೋ ಅಂಥ ಒಂದು ಕಾಲ್ ತಗೊಳ್ಳೋ ಅಂಥ ಒಂದು ಜನ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲರೂ ನೋಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಪ್ರೌಡ್ ಫೀಲ್ ಆಗುತ್ತೆ. ಬಟ್ ಮೇಕ್ ಶ್ಯೂರ್ ನಿಮ್ಮ ಸ್ಟ್ಯಾಂಡರ್ಡ್ನ ನೀವೇ ಅಲ್ಲಿಟ್ಟಿದ್ದೀರಾ. ಆ ಸ್ಟ್ಯಾಂಡರ್ಡ್ಗಿಂತ ಕೆಳಗೆ ಬರಬೇಡಿ. ಇವಾಗ ಟೆಲಿಂಗ್ ಅಬೌಟ್ ಯರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ಲೀಸ್ ಡೋಂಟ್ ಬಿ ಸ್ಯಾಡ್. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಆದರೆ ಎಲ್ಲಿ ಎನರ್ಜಿ ಹಾಕಬೇಕು ಅಂತೇಳಿ ಗೊತ್ತಿರಬೇಕು ಅಷ್ಟೇ. ಸೊ ಮೇಕ್ ಶ್ಯೂರ್ ಕಮ್ ಬ್ಯಾಕ್ ವಿತ್ ಅ ಬ್ಯಾಂಗ್ ನೆಕ್ಸ್ಟ್ ಟೈಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸ್ಮೈಲ್. ಥ್ಯಾಂಕ್ ಯು ಜಡ್ಜಸ್. ಬಟ್ ಇವಾಗಲೇ ನೀವು ನಮಗೆ ನಮ್ಮ ಟಿ ವಿಯ ಇತಿಹಾಸವನ್ನು ನೆನಪಿಸಿದ್ದೀರಾ. ನಮ್ಮ ಜಡ್ಜಸ್ಗಳು ಹೇಳಿದ ಹಾಗೆ, ಅಥವಾ ಪ್ರತಿ ಬಾರಿ ನಾವು ಹೇಳ್ತೀವಿ, ಈ ವೇದಿಕೆಗೆ ಬಂದಿರೋರು ಅವ್ರು ಇಲ್ಲಿಂದ ಏನಾದರೂ ಕಲ್ತ್ಕೊಂಡು ಹೋಗ್ತಾರೆ. ಆ್ಯಂಡ್ ಅವರು
ಡಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಜೀವನದಲ್ಲಿ ಸ್ಟಾರ್ ಆಗ್ತಾರೆ ಅಂತ. ಸೊ ಜೀವನದಲ್ಲಿ ಅವರೆಲ್ಲ ಸ್ಟಾರ್ ಆಗಬೇಕಂದ್ರೆ ಅವರ ಆ ಸ್ಟಾರ್ಗೆ ಮುಖ್ಯ ಕಾರಣ ಒಂದಷ್ಟು ನಮ್ಮ ತೆರೆಯ ಹಿಂದೆ ಕೆಲಸ ಮಾಡುವಂಥ ನಮ್ಮ ಸ್ಟಾರ್ಗಳು. ಸೊ ಐ ಥಿಂಕ್ ಇಟ್ ಈಸ್ ಅ ಬೆಟರ್ ಒಕೇಶನ್ ಟು ಕಾಲ್ ದ ಹೋಲ್ ನಮ್ಮ ಟಿ ವಿ ಆನ್ ಸ್ಟೇಜ್. ನಮ್ಮ ಇಡೀ ತಂಡವನ್ನು ವೇದಿಕೆಗೆ ನಾವು ಕರಿತಾ ಇದ್ದೀವಿ. ಎಲ್ಲರ ಚಪ್ಪಾಳೆ ಜೋರಾಗಿ ಅವರು ವೇದಿಕೆ ಮೇಲೆ ಬರೋ ತನಕ ಬರಬೇಕು. ಯಾಕಂತ ಹೇಳಿದರೆ ದೇ ಡಿಸರ್ವ್ ಇಟ್ ಫಾರ್ ಕ್ರಿಯೇಟಿಂಗ್ ಸೋ ಮೆನಿ ಸ್ಟಾರ್ಸ್ ದಟ್ ಯು ಸಿ ಆನ್ ಸ್ಟೇಜ್ ಹಿಯರ್ ಟುಡೇ. ಸೊ ನಮ್ಮ ಆಡಳಿತ ನಿರ್ದೇಶಕರಂತಹ ಶಿವಶರಣ್ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರಲಿಲ್ಲ, ಬಟ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಅವರು ಹಾಕಿದಂತಹ ಅಡಿಪಾಯ ಇವತ್ತು ಇಷ್ಟು ಗಟ್ಟಿಯಾಗಿ ನಿಂತಿದೆ. ಹಿರಿಯ ಕಾರ್ಯಕ್ರಮ ಸಂಯೋಜಕರು, ನಮ್ಮ ಈ ಊರಿನ ಖ್ಯಾತ ನಿರೂಪಕರು, ನಮ್ಮ ಊರಿನ ಭಾಷೆ ತುಳುವನ್ನು ನಾವು ಕಲಿಬೇಕು ಅಂತಂದರೆ ಅದನ್ನು ಒಬ್ಬರಿಂದನೇ ಕಲಿಯೋಕ್ಕೆ ಸಾಧ್ಯ. ನವೀನ್ ಶೆಟ್ಟಿ ಎಡ್ಮೆಮಾರವನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಮತ್ತೋರ್ವ ಹಿರಿಯ ಕಾರ್ಯಕ್ರಮ ಸಂಯೋಜಕ ನವೀನ್ ಪಿ ಬಿ ಅವ್ರನ್ನ ಕೂಡ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಸ್ವಾಗತ ಇರಲಿ. ನಮ್ಮ ಜೊತೆಗೆ ಕಾರ್ಯಕ್ರಮ ಸಂಯೋಜಕರಾದಂತಹ ನಿರೂಪಕರು ಹಾಗೆ ಚಲನಚಿತ್ರ ನಟಿ ಸುಕನ್ಯಾ ವೈಬಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮ ಸಂಯೋಜಕರು ನಿರೂಪಕರು ಆಗಿರುವಂತಹ ಶಿಶನ್ ಕೌಡೂರು, ತಮಗೂ ಕೂಡ ಆತ್ಮೀಯ ಸ್ವಾಗತ. ವಿ ವೆಲ್ಕಮ್ ಯು ಆನ್ ಸ್ಟೇಜ್. ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದಂಥ ರಿಯಾಜ್ ಸತ್ತಾರ್ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಪ್ರವೀಣ್ ಪುಣಚ ಸರ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ದೀಪಕ್ ಚಂದ್ರ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ವಿದ್ಯಾ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಎಡ್ವಿನ್ ಡಿಸೋಜಾ ಇವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ವಾರ್ತಾ ವಿಭಾಗದ ಮುಖ್ಯಸ್ಥರಾದಂಥ ಲಕ್ಷ್ಮೀನಾರಾಯಣ ರಾವ್ ಹಾಗೆ ಉಪಸಂಪಾದಕಿ ನಿರೂಪಕಿ ಶಿಲ್ಪಾ ಸಂತೋಷ್ ಇವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಉಪಸಂಪಾದಕ ಮಹಾಂತೇಶ್ ಹಿರೇಮಠ ಇವ್ರನ್ನ ಕೂಡ ಗುರುತಿಸ್ತಾ ಇದ್ದೀವಿ. ಪ್ರಸರಣ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮ ಸಂಯೋಜಕರು ಪ್ರಶಾಂತ್ ವೇದಿಕೆಗೆ ಆಗಮಿಸಬೇಕು. ಪ್ರಸರಣ ವಿಭಾಗದ ತ್ರಿಶಾಲ್, ನಂದನ್, ರಕ್ಷಾ ಶೆಟ್ಟಿ ತಮಗೆ ಆತ್ಮೀಯ ಸ್ವಾಗತ. ಸಂಕಲನ ವಿಭಾಗದ ರಾಜೇಶ್ ಭಂಡಾರಿ, ಬಾಲರಾಜ್ ಚಿಪ್ಪಾರ್ ಹಾಗೆ ಪ್ರಮೋದ್ ಕೆ ತಮಗೂ ಕೂಡ ವೇದಿಕೆಗೆ ಸ್ವಾಗತ. ಸತೀಶ್, ತೇಜ್ ಕುಮಾರ್, ವಿ ವೆಲ್ಕಮ್ ಯು ಆನ್ ಸ್ಟೇಜ್. ಕ್ಯಾಮರಾ ವಿಭಾಗದ ಪ್ರವೀಣ್ ಕೊಡ್ಮನ್, ವಿನಯ್ ಬೋಳಿಯಾರ್, ರಕ್ಷಣ್ ಶೆಟ್ಟಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರೊಡಕ್ಷನ್ ವಿಭಾಗದ ನಾರಾಯಣ್ ಹೆಜಮಾಡಿ, ಪವಿತ್ರ ಶೆಟ್ಟಿ, ದರ್ಶನ್ ವೇದಿಕೆಗೆ ಸ್ವಾಗತ. ಮಂಗಳೂರು ವರದಿಗಾರರಾದಂತಹ ಪ್ರಸನ್ನ ಪೂಜಾರಿ ಹಾಗೆ ಉಡುಪಿ ವರದಿಗಾರರು ರಾಜೇಶ್ ಶೆಟ್ಟಿ. ಇಷ್ಟು ಮಾತ್ರ ಅಲ್ಲ, ನೀವೇ ಯೋಚನೆ ಮಾಡಿ 20 ವರ್ಷದಲ್ಲಿ ಎಷ್ಟು ಜನ ಇಲ್ಲಿ ಕೆಲಸವನ್ನು ಮಾಡಿ ಕೆಲಸವನ್ನು ಕಲಿತು ಇವತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ ಮುಖ್ಯ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ. ಸೊ ಅವರುಗಳ ಹೆಸರುಗಳಿಲ್ಲದೆ ಅವರನ್ನು ಕೂಡ ಈ ಹೊತ್ತಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ. ಸೊ ಒಂದು ಜೋರಾದ ಚಪ್ಪಾಳೆ ಬರಲಿ. 2005ರಿಂದ ಇನ್ನು ಮುಂದಕ್ಕೂ ಕೂಡ ಈ ಒಂದು ವಾಹಿನಿಯ ಭಾಗವಾಗಿ ಸ್ಟಾರ್ಗಳಾಗೋಕ್ಕೆ ಹೊರಟಿರುವಂಥ ಎಲ್ರಿಗೂ ಚಪ್ಪಾಳೆ ಜೋರಾಗಿಲಿ ಪ್ಲೀಸ್. ಎಸ್, ಸೊ ಇದು ನಮ್ಮ ಟಿವಿಯ ನಮ್ಮ ತಂಡ. ಇವರಿಗೆಲ್ಲರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಇದು ಬಿಟ್ಟು ಕೂಡ ಬಹಳಷ್ಟು ಜನ ನಮ್ಮ ಟಿವಿಯ ಭಾಗವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆಯೂ ಕೂಡ ನಮ್ಮ ಟಿವಿಯ ಭಾಗವಾಗಿದ್ದರು. ಇವತ್ತು ಈ ವೇದಿಕೆಯಲ್ಲಿ ನೀವು ಕೊಟ್ಟಿರುವಂಥ ಟ್ರಿಬ್ಯೂಟ್ ಅದು ಅವ್ರಿಗೂ ಕೂಡ ಸಲ್ಲುತ್ತೆ. ಈಗ ನಮ್ಮ ಟಿ ವಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಅದು ಕೊಟ್ಟಿರುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಅದರ ಚಿಂತನ ಒಂದು ರೀತಿ ಆಗಿರ್ಬೋದು, ಇದೆಲ್ಲವೂ ಕೂಡ ವಿಭಿನ್ನ. ಯಾಕಂತ ಹೇಳಿದರೆ ಒಂದೇ ಒಂದು ಕಾರ್ಯಕ್ರಮ ಇವತ್ತಿಗೆ ತುಳು ಸಿನಿಮಾ ರಂಗದಲ್ಲಿ ಅದೆಷ್ಟೋ ಕಲಾವಿದರನ್ನು ಕೊಟ್ಟಿದೆ. ಅವರೆಲ್ಲರೂ ಸೇರಿ ಅದೆಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ. ಅದು ಬಲೆ ತೆಲಿಪಾಲೆ. ಸೊ ನಮ್ಮ ಮಂಗಳೂರಿಗೆ ರಂಗಭೂಮಿ ಅನ್ನುವಂಥದ್ದು ಬಹಳ ದೊಡ್ಡ ಅಡಿಪಾಯವನ್ನು ಹಾಕಿ ಹೋಗಿತ್ತು. ಆದರೆ ಆ ರಂಗಭೂಮಿ ಸೀಮಿತವಾಗಿತ್ತು. ಇವತ್ತು ಬಲೆ ತೆಲಿಪಾಲೆಯ ಮುಖಾಂತರ ಎಲ್ಲರೂ ಕೂಡ ಸ್ಟಾರ್ ಆಗಿದ್ದಾರೆ. ಆ್ಯಂಡ್ ಆ ಬಲೆ ತೆಲಿಪಾಲೆ ಅನ್ನುವಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅಚ್ಚ ತುಳುವಿನಲ್ಲಿ ಎಲ್ಲರ ಮನಸ್ಸಿಗೆ ಮುದ ನೀಡುವ ಹಾಗೆ, ಅಷ್ಟು ಮಾತ್ರ ಅಲ್ಲ, ಪಟ್ಟಾಂಗ ಅನ್ನೋಂಥ ಕಾರ್ಯಕ್ರಮ ಆಗಿರ್ಬೋದು, ಅದನ್ನು ತುಳು ಕಲ್ಪರೆ ಸುಮಾರು ಜನ ನಮ್ಮ ಕುಲ್ ಕಲ್ತಿನೇ ಅವು ನಮ್ಮ ಟಿವಿದ ಕಾರ್ಯಕ್ರಮ ಅಂತೂದು ಆಯ್ತಾ. ಪಿರವಡು ಪುನಂಚಿನ ಮಲ್ಲ ಶಕ್ತಿ ನಮ್ಮ ಮಾತಿರಲ್ಲ ಮೋಕೆದ ನವೀನ್ ಶೆಟ್ರಾರೆಗೊರ ಜೋರ್ದ ತಾಟಿ ಬರೋಡು. ಈ ವೇದಿಕೆಡು ನಮ್ಮ ಟಿವಿದ ಬಗ್ಗೆ ಈರ್ನ ಒಂಜಿ ಅಭಿಪ್ರಾಯ ಈ ರೀ ಪೊರ್ತು ಎಂಗಳೊಟ್ಟಿಗೆ ಪನೋಡೊಂದು ಎರಡು ವಿನಂತಿ ಮಂತಂದಿಲ್ಲ ಸರ್. ಮಸ್ತ್ ಕಾರ್ಯಕ್ರಮಡು ನಮ್ಮ ಟಿವಿದ ಬಗ್ಗೆ ಬೋಡ್ತಿನಾಥ ಪೊಲಬುನು ಕೊಡ್ತಾ ಕರಿನೊಂಜಿ 17-12 ವರ್ಷದಂಚಿ ನಮ್ಮ ಟಿವಿ ಇಡೀ ತುಳುನಾಡದ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಲ್ದ ದಂಡ ಅವಲ್ಯಾಂತರ ಆಪಿನಂಚಿತ್ತಿನ ಪೊರ್ತುಡು, ಅಲಿಗುಳಿ ಆಪಿನಂಚಿತ್ತಿನ ಪೊರ್ತುಡು, ನೆಲಗಂತು ಸೇರ್ನಂಚಿತ್ತಿನ ಪೊರ್ತುಡು ಅವಿನ ದೆರ್ತದು ಒಕ್ಕುದು ಇಡೀ ಪ್ರಪಂಚಗೂ ಪಟ್ಟುನ ಕೆಲಸ ಮಲ್ದನ್ ಒಂಜಿ ಪುಗರ್ತೆಲ ಉಂಡು. ಖಾಸಗಿ ವಲಯದ ಮಾಮಲ್ಲ ಕೇಬಲ್ ಟಿವಿ ವಾಹಿನಿ ಇಡೀ ಭಾರತೋಡೆ ನಮ್ಮ ಟಿವಿ ಚಿತ್ರರಂಜಿ ಪುಗಾರ್ತೆ ಉಂಡು. ದಾಖಲೆದ ಬಿತ್ತು ದಾಖಲೆಯನ್ನು ಬರಿತೇನೆ ನಮ್ಮ ಪಂಡ ನಮನೆ ನಮ್ಮ ಪುಗರ್ಲಾಕ ಅಂಡಲ ಕೆಲವು ಸಂಗತಿನ ಪನೋಡೆಂದೆಂಕ್ ಎನ್ನುಂಡು ಒಂಜಿದಾದ ಅಂದ ಪಂಡ ಪಟ್ಟಾಂಗ ಬನ್ನೊಂಚಿತ್ತಿನ ಕಾರ್ಯಕ್ರಮ ತುಳು ಇಡೀ ಬದುಕನ್ನು ಕಟ್ಕೊರ್ಪಿನಂಚಿತ್ತಿನ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮಿತ್ತೆ PhD ಪ್ರಬಂಧ ಮಂಡನೆ ಆತನ ಬಂದು ನಂಗೆ ಭಾರಿ ಕುಸಿತ ಸಂಗತಿ. ಇನ್ನು ನಮ್ಮ ಟಿವಿದ ಕಾರ್ಯಕ್ರಮ ಪ್ರಪಂಚದ 177 ದೇಶದ ಜನಕುಲು ತುಳುವೇರು ತೂವೊಂದುಲೇರು ಪಂಡ 5 ಮಿತ್ತು ಕೂಡ ನಮ್ಮ ಟಿವಿದ ಸಾಧನೆದ ಬಗ್ಗೆ ಪನೋಡುಂದೇಜಿ
15 ಕೋಟಿ ಯೂಟ್ಯೂಬ್ ಹಿಟ್ಸ್ ಆತನಂದಾಂಡ ನಮ್ಮ ಟಿವಿ ಏತ್ ಬುಲೆದನ ಪಂಪಿನಕ್ಕೆ ಕೊಡಂಜಿ ಪಾತ್ರ ಐಜಿ ಅಂದು ಅನ್ಯ ನನ್ವೆ ಒಂದಕ್ಕೆ ಪೂರ ಕಾರಣ ಆತಿನಿ ಖಾಲಿ ಮುಲ್ಪ ವೇದಿಕೆ ಹಿಡಿತಿನ ಕುಲತ್ತು ತೂವೊಂದುಪ್ಪನ ಬುಲೆಪ ಒಂದುಪ್ಪನ ಚಿತ್ತಿನ ಮಾತೆರನಿಕ ಕಾರಣ ಅವೇ ಒಂಜಿ ಸಾಂಘಿಕ ಪ್ರಯತ್ನ ಅಂದ ಪನ್ಪ ತಂಡ ಪ್ರಯತ್ನ ಒಂದು ಸಾಧ್ಯ ಆತನು ನನ್ನಲನಿಕಲ ಸಹಕಾರ ಬೋರ್ಡ್ ಬಂದು ಅನ್ಕೆ ನಮ್ಮ ಟಿವಿದ ಟ್ಯಾಗ್ ಲೈನ್ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ. ಅಂದರೆ ನಮ್ಮ ಕರಾವಳಿ ಕರ್ನಾಟಕದ ಆಚಾರ ವಿಚಾರ ಸಂಪ್ರದಾಯ ಏನಿದೆ ಅದೆಲ್ಲವನ್ನು ಕೂಡ ಅದನ್ನು ಇನ್ನು ಮುಂದಿನ ಪೀಳಿಗೆ ಕೂಡ ನಾವು ತೆಗೆದಿಟ್ಟಿದ್ದೀವಿ. ಮುಂದಕ್ಕೆ 10 ವರ್ಷ ಆಗಲಿ 100 ವರ್ಷ ಆಗಲಿ ಅವರು ವಾಪಸ್ ಬಂದು ನಮ್ಮ ಟಿವಿಯ ಯೂಟ್ಯೂಬನ್ನು ನೋಡಿದರೆ ತುಳುನಾಡು ಅನ್ನೋದು ಏನು ಅನ್ನೋದು ಅಲ್ಲಿ ಅವ್ರಿಗೆ ಕಾಣಲಿಕ್ಕೆ ಸಿಗುತ್ತೆ. ಒಂಜಿ ಸಂಗತಿ ಇನ್ನು ನಮ್ಮ ಟಿವಿ ಕಾರ್ಯಕ್ರಮ ಒಂಜಿ ಐಟ್ ಜ್ಯೋತಿಷ್ಯ ಲೋಕ ಇಡೀ ಕರ್ನಾಟಕಡ್ ಸುರುತ್ತ ಸರ್ತಿ ನೇರ ಪ್ರಸಾರಡು ಜ್ಯೋತಿಷ್ಯ ಲೋಕನ್ ಕೊಡ್ತುನಂದಂಡ ಅವು ನಮ್ಮ ಟಿವಿ ಅವೊಂದು ಕೊಡೊಂಜಿ ದಾಖಲೆ. ಎಸ್, ದಾಖಲೆಯ ಮೇಲೆ ದಾಖಲೆಯನ್ನು ಬರೀತಿರುವಂಥ ನಮ್ಮ ಟಿವಿಯ ಒಂದು ಭಾಗವಾಗಿದ್ದುಕೊಂಡು ದಾಖಲೆಯನ್ನು ಮುರಿದಂತಹ ಸಿನಿಮಾದಲ್ಲಿ ನಟಿಸಿದಂತಹ ಕಾಂತಾರ ಸಿನಿಮಾದ ಸುಕನ್ಯಾ ಅವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಸೊ ಮಹಿಳಾ ಮಣಿಗಳ ಪರವಾಗಿ ತಾವು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಶಿವಂ ಡಾನ್ಸ್ ಸ್ಕೂಲ್ ಆಫ್ ಡಾನ್ಸ್ ಇವರಿಗೆ ತುಂಬ ಧನ್ಯವಾದಗಳು. ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಈ ನಮ್ಮ ಟಿ ವಿಯ ಒಂದು ಏನು ಗ್ರೋತ್ ಇದೆ ಅಲ್ಲ ಅದನ್ನು ಅಚ್ಚುಕಟ್ಟಾಗಿ ಒಂದು ಕೇವಲ ಒಂದು 5 ನಿಮಿಷದ ಒಳಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಟಿ ವಿ ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ, ಹಾಗೆಯೇ ಹಲವಾರು ಜನರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅದರ ಜೊತೆಗೆ ಅವರನ್ನು ಬೆಳೆಯೋದಕ್ಕೂ ಕೂಡ ಒಂದು ಕೈ ಇದೆ ಅಂತ ಹೇಳ್ಬೋದು. ಹಾಗೆಯೇ ಅದರ ಒಂದು ಪಾಲು ನಾವು ಕೂಡ. ಸೊ ಅನುರಾಗ್ ಆಗಿರ್ಬೋದು, ನಾವಿಲ್ಲಿ ಸ್ಟೇಜಲ್ಲಿ ಇರುವಂಥವರು ಕೆಲವರು ಆ್ಯಂಕರ್ಸ್ ನಾವಿದ್ದೇವೆ. ಸೊ ನಮ್ಮ ಬೆಳವಣಿಗೆಗೂ ಕೂಡ ತುಂಬ ಒಂದು ಸಾಥ್ ನೀಡಿದೆ ನಮ್ಮ ಟಿ ವಿ. ಹಾಗಾಗಿ ನಮ್ಮ ಟಿ ವಿಗೆ ತುಂಬ ಧನ್ಯವಾದಗಳು. ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಸೊ ಸತತವಾಗಿ 10 ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ. ಸೊ ಎಲ್ಲ ನಾರಿಮಣಿಯರ ಪರವಾಗಿ ಮಾತಾಡಿ ಅಂತ ಹೇಳಿದ್ದೀರಿ. ಸೊ ಹಾಗಾಗಿ ನಾವು ಇಲ್ಲಿ ಪುರುಷ ಪ್ರಧಾನವಾಗಿದ್ದರೂ ಕೇವಲ ಸ್ವಲ್ಪನೇ ಮಹಿಳಾ ಮಣಿಗಳು ಇದ್ದೇವೆ. ಆದರೂ ಕೂಡ ಮಹಿಳೆಯರು ಯಾವಾಗಲೂ ಗಟ್ಟಿ, ಎತ್ತಿದ ಕೈ ಎಲ್ಲದರಲ್ಲೂ ಕೂಡ. ಸೊ ನಮ್ಮನ್ನು ನಾವೇ ಹೊಗಳಕ್ಕೋ ಆಗಿಲ್ಲ. ನಮ್ಮ ಟಿ ವಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಾವು ಮಾತಾಡಿರುವಂಥದ್ದು ನಾವು ಮಾಡುವಂಥ ಕಾರ್ಯಕ್ರಮಗಳ ಬಗ್ಗೆ. ಆ ಕಾರ್ಯಕ್ರಮಗಳು ಮೂಡಿ ಬರಬೇಕಂತಂದರೆ ಅದಕ್ಕೆ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಂತ ಪ್ರವೀಣ್ ಸರ್ ಹಾಗೆ ಅವರ ಇಡೀ ತಂಡ ಬೇಕು. ಸೊ ಹಾಗಾಗಿ ಸರ್, ಮಾರ್ಕೆಟಿಂಗ್ ವಿಭಾಗವನ್ನು ನೀವು ನೋಡ್ಕೊಳ್ತಾ ಇದ್ದಾರೆ, ವಹಿಸ್ಕೊಳ್ತಾ ಇದ್ದಾರೆ. ನೀವು ಹೊರಗಡೆ ಹೋಗಿ ನಮ್ಮ ಟಿ ವಿಯ ಬಗ್ಗೆ ಜನರಿಂದ ನೀವು ಬಹಳಷ್ಟನ್ನು ತಿಳ್ಕೊಳ್ತೀರಾ. ಹಾಗಾಗಿ ಒಂದೆರಡು ಮಾತನಾಡಬೇಕು ಸರ್. ನಮ್ಮ ಟಿ ವಿ ಇಷ್ಟು ವರ್ಷ ಇಷ್ಟು ದೂರ ಇಷ್ಟು ದೊಡ್ಡದಾಗಿ ಬೆಳಿಬೇಕಾದ್ರೆ ನಮಗೆ ಪ್ರಾಯೋಜಕರದ್ದು ಸಹಕಾರ ತುಂಬ ಅಗತ್ಯ ಇತ್ತು. ಆದರೆ ಪ್ರತಿ ಸಲ ನಾವು ಹೋಗಿ ಅವ್ರ ಹತ್ರ ನಮ್ಮ ಈ ಕಾರ್ಯಕ್ರಮಗಳು ಇದೆ ಅಂತ ನಾವು ಹೇಳಿದಾಗ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಹೆಚ್ಚಿನವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಂದಾಗೇ ನಾವು ಈ ಸ್ಥಾನದಲ್ಲಿ ನಿಂತಿದ್ದೇವೆ. ಹಾಗೆ ಈಗ ನಾನು ಮಾತಾಡೋದಕ್ಕಿಂತ ನನಗೆ ಈ ಎಲ್ಲ ಟೀಮಿನ ಸದಸ್ಯರು, ನಮ್ಮ ಟಿ ವಿಯ ಎಂಟೈರ್ ಟೀಮು ಎಲ್ಲ ಕಾರ್ಯಕ್ರಮ ಇಷ್ಟು ಯಶಸ್ಸು ಆಗಬೇಕಾದ್ರೆ ಅವರ ಪರಿಶ್ರಮ ಕಾರಣ ಆಗಿದೆ. ಸೊ ಮಾರುಕಟ್ಟೆ ವಿಭಾಗ ಒಂದು ಸಣ್ಣ ಡಿವಿಷನ್, ಅದರಲ್ಲಿ ಉಳಿದದೆಲ್ಲ ಇವರೇ ಮಾಡುವಂಥದ್ದು ಇಲ್ಲಿ ಸ್ಟೇಜಲ್ಲಿ. ಸೊ ಇಲ್ಲಿ ನಮಗೆ ಮಾತ್ರ ಗೊತ್ತಿದ್ದಂಥ ಕೆಲವು ವಿಷಯಗಳನ್ನು ಸಣ್ಣ ಅವಧಿಯಲ್ಲಿ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದೀರಿ. ಶಿವಂ ನೃತ್ಯ ಅಕಾಡೆಮಿ, ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಾರ್ತಾ ವಿಭಾಗದಲ್ಲಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಲ್ಪಾ ಮೇಡಮ್ ಒಂದೆರಡು ಮಾತನಾಡಬೇಕು. ನಮ್ಮ ಟಿ ವಿ ಕೇವಲ ಒಂದು ಕಚೇರಿ ಮಾತ್ರ ಆಗಿಲ್ಲ, ಆಫೀಸ್ ಮಾತ್ರ ಆಗಿಲ್ಲ. ಇದು ನಮಗೆ ಒಂದು ಫ್ಯಾಮಿಲಿ ಥರ ನಾವು ಯಾವತ್ತೂ ಅಲ್ಲಿರ್ತೇವೆ, ಅದು ನಮ್ಮೆಲ್ರಿಗೂ ಗೊತ್ತು. ಹಾಗಿರೋದ್ರಿಂದ ಮಾತ್ರ ನಮ್ಮಲ್ಲಿ ಯಶಸ್ವಿ ಕಾರ್ಯಕ್ರಮಗಳು ಬರ್ತಾ ಇದೆ. ನಮ್ಮ ಟಿ ವಿಯ ಪ್ರತಿಯೊಬ್ಬರು, ಅದು ಪ್ರತಿ ವಿಭಾಗದ ಪ್ರತಿಯೊಬ್ಬರೂ ಕೂಡ ಒಂದಾಗಿ ನಾವು ಇಲ್ಲಿ ಎಷ್ಟೇ ಕಷ್ಟಗಳಿರ್ಬೋದು, ಗೊಂದಲಗಳಿರಬಹುದು, ನಮ್ಮ ಸಂಸಾರದಲ್ಲಿ ಕೂಡ ಅಷ್ಟೇ ಕಷ್ಟ ಅಷ್ಟೇ ಗೊಂದಲ ಇರ್ತದೆ. ಅದನ್ನೆಲ್ಲ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ತೀವೋ ಅದೇ ರೀತಿ ನಮ್ಮ ಟಿ ವಿಯಲ್ಲಿ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಜನಕ್ಕೆ ಯಶಸ್ವಿ ಕಾರ್ಯಕ್ರಮಗಳನ್ನು ನಮ್ಮ ಟಿ ವಿ ಕೊಟ್ಟಿದೆ. ಇದು ನಮ್ಮ ಟಿ ವಿಯ ಯಶಸ್ಸಿನ ಗುಟ್ಟು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಚಿಕ್ಕಮಗಳೂರಿನ ನಮ್ಮ ಈ ಟೀಮ್ ನಮ್ಮ ಒಂದು ಸಾಧನೆಯನ್ನು
ಕೊಟ್ಟಿರುವಂಥ ಸೀಮಿತ ಅವಧಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಇವರೆಲ್ಲರ ಜೊತೆಗೆ ಸೌಂಡ್ಸ್ನಲ್ಲಿ ಧನುಷ್ ಅವರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಜಿಮ್ಮಿ ಜಿಪ್ನ ಭಟ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಅಲ್ಲಿ LED ಹರೀಶ್ ಅವರಿಗೆ ಜೋರಾದ ಚಪ್ಪಾಳೆ, ಲೈಟಿಂಗನ್ನು ನೋಡ್ತಾ ಇರುವಂಥ LED ತಿಲಕ್ ಅವರಿಗೆ ಚಪ್ಪಾಳೆ ಬರಲಿ. ಆ್ಯಂಡ್ ಇಲ್ಲಿ ಇರುವಂಥ ಇಷ್ಟು ಲೈಟಿಂಗ್ನ ನೋಡ್ತಾ ಇರುವಂಥ ನಮ್ಮ ಲೋಕೇಶ್ ಪಿಟ್ಟಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಬೇರೆ ಯಾರ್ದಾದ್ರೂ ಹೆಸರನ್ನು ಬಿಟ್ಟಿದ್ರೆ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಸೊ ಈತ ಮಾತ್ರ ಜನ ಹತ್ತು. ಶೈಲೇಶ್ ಅಲ್ಲಿದ್ದಾರೆ, ಅವ್ರಿಗೂ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಶಿವಮ್ ಸ್ಕೂಲ್ ಆಫ್ ಡಾನ್ಸ್ ಚಿಕ್ಕಮಗಳೂರು ಈ ತಂಡಕ್ಕೆ ಮತ್ತೆ ಇದರ ಇತಿಹಾಸವನ್ನು ನೀವು ಮರುಕಳಿಸಿ ನೆನಪಿಸಿದ್ದೀರಾ. ಅದ್ರ ಜೊತೆಗೆ ಇನ್ನಷ್ಟು ಇತಿಹಾಸವನ್ನು ನಾವು ನೀವು ಜೊತೆಗೆ ಸೇರಿ ಸೃಷ್ಟಿಸೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿಯಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by